ಇದು ದೇಶದಾದ್ಯಂತ ಪ್ರಪಂಚದಾದ್ಯಂತ ಎಲ್ಲರೂ ಅದ್ಭುತವಾಗಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ ಇಡೀ ತಂಡಕ್ಕೆ. ಹಾಗೆ ಕೆಲವೊಂದಷ್ಟು ರಿಕ್ವೆಸ್ಟ್ಗಳು ಇತ್ತು ನಂದು, ಹಾಗಾಗಿ ಇವತ್ತು ಲೈವ್ ಬಂದಿದ್ದೀನಿ. ನನ್ನ ತಂಡದವರು ಕೂಡ ಜೊತೆಗಿದ್ದಾರೆ. ಮೊದಲಿಗೆ ನಾನು ರಿಕ್ವೆಸ್ಟ್ನ ಹೇಳ್ಬಿಡ್ತೀನಿ. ಇದು ನಮ್ಮ ನಂಬಿಕೆ ಮತ್ತು ನಮ್ಮ ಆಚರಣೆ, ದೈವಾರಾಧನೆ ಅನ್ನುವಂಥದ್ದು ತುಂಬ ಶ್ರೇಷ್ಠವಾದಂತಹ ಆರಾಧನೆ ನಮ್ಮ ಒಂದು ಕೋಸ್ಟಲ್ ಕರ್ನಾಟಕದಲ್ಲಿ. ಅದೇ ಥರದಲ್ಲಿ ಬೇರೆ ಭಾಗದಲ್ಲೂ ಕೂಡ ಅವರವರು ನಂಬುವಂತಹ ನಂಬಿಕೆಗಳಿರುತ್ತೆ. ಹಾಗಾಗಿ ಸಿನಿಮಾ ನೋಡಿ ಹೊರಗಡೆ ಬಂದಾಗಲಿ ಅಥವಾ ಬೇರೆ ಬೇರೆ ನಿಮ್ಮ ಫೇಸ್ಬುಕ್ ಇದರಲ್ಲಿ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಲ್ಲಿ ಯೂಸ್ ಮಾಡಿದಂಥ ಕೆಲವೊಂದಷ್ಟು ಶಬ್ದಗಳಾಗ್ಬೋದು, ದೈವ ಒಂದು ಏನು ಹೇಳ್ಬೋದು, ಕೆಲವೊಂದಷ್ಟು ವಿಷಯಗಳನ್ನು ಹೇಳೋದು ಕೂಡ ತಪ್ಪಾಗಿಬಿಡುತ್ತೆ. ಸೊ ಒಂದಷ್ಟು ರಿಕ್ವೆಸ್ಟ್ಗಳಿತ್ತು ಆ ಭಾಗದ ನಂಬಿಕೆಯನ್ನು ನಡ್ಕೊಂಡು ಹೋಗ್ತಿರುವಂಥವ್ರದ್ದು ಕೂಡ. ಆ್ಯಂಡ್ ನಂದು ಕೂಡ ಹೌದು. ಒಂದು ಸಿನಿಮಾದ ಯಾವುದೋ ಒಂದು ಫೇವ್ರೆಟ್ ಡೈಲಾಗು ಅಥವಾ ಒಂದು ಆ್ಯಕ್ಷನ್ನು ಆದ ರೀತಿಯಲ್ಲಿ ದಯವಿಟ್ಟು ಅದನ್ನು ತೊಗೊಳ್ಬೇಡಿ. ಯಾಕಂದರೆ ಅದನ್ನು ನಂಬದಂಥವ್ರ ಸೆಂಟಿಮೆಂಟಿಗೆ ಅದು ಬೇಜಾರಾಗುತ್ತೆ. ಮತ್ತು ನಾವು ಅದನ್ನು ಆರಾಧನೆಯನ್ನು ಮಾಡೋರಾಗಿರೋದ್ರಿಂದ ಅದನ್ನು ಪೂಜನೀಯವಾಗಿ ನಾವು ನೋಡಬೇಕು. ಹಾಗಾಗಿ ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟು. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ನಾನು ಇದನ್ನು ಹೇಳಿದ್ದಕ್ಕೂ ಕೂಡ ಎಲ್ಲರ ಭಾವನೆಗಳಿಗೆ ನಾವು ರೆಸ್ಪೆಕ್ಟ್ ಕೊಡೋದು ತುಂಬ ಮುಖ್ಯ ಆಗುತ್ತೆ.